ಗುರುಪುರ ಗ್ರಾಮದ ಅಡ್ಡೂರನ್ನ ಮಿನಿ ಪಾಕಿಸ್ತಾನ ಎಂದು ಹೇಳಿದ್ದ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಅವರು ದೇಶದ ಕ್ಷಮೆ ಯಾಚಿಸಬೇಕು. ಅಡ್ಡೂರು ಮಿನಿ ಪಾಕಿಸ್ತಾನ ಹೇಗೆ ಆಗಿದೆ ಎಂಬುದಕ್ಕೆ ಶಾಸಕರು ವಿವರಣೆ ನೀಡಬೇಕು ಎಂದು ಕಾಂಗ್ರೆಸ್ ವಕ್ತಾರ ಎಂಜಿ ಹೆಗ್ಡೆ ಆಗ್ರಹಿಸಿದ್ದಾರೆ. ಅಡ್ಡೂರು ಸೇತುವೆ ಶಿಥಿಲವಾಗಿದ್ದಂತಹ ಹಿನ್ನೆಲೆ ಸಂಚಾರ ಸ್ಥಗಿತದ ವಿಚಾರವಾಗಿ ಮಾತನಾಡಿದ ಶಾಸಕ ಭರತ್ ಶೆಟ್ಟಿ ಅಡ್ಡೂರು ಮಿನಿ ಪಾಕಿಸ್ತಾನ ಆಗಿದೆ ಎಂದು ಆರೋಪಿಸಿದರು. ಇದಕ್ಕೆ ಪ್ರತಿಯಾಗಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದಂತಹ ಎಂಜಿ ಹೆಗ್ಡೆ ಭರತ್ ಶೆಟ್ಟಿ ಬಾಲಿಶ ಹೇಳಿಕೆ ನೀಡುತ್ತಾ ಇದ್ದು ಜನರನ್ನ ಕತ್ತಿ ಕಾಳಗಕ್ಕೆ ಎತ್ತಿ ಕಟ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಅಡ್ಡೂರಿನ 4 ಬೂತ್ಗಳಲ್ಲಿ 1,000 ಮತಗಳನ್ನು ಶಾಸಕರು ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ಅದು ಪಾಕಿಸ್ತಾನದ ಮತಗಳ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯ ಟಿಕೆಟ್ಗೆ ಇನ್ನೊಂದು ಅಭ್ಯರ್ಥಿ ರೆಡಿ ಆಗಿದ್ದಾರೆ. ಅವರು ನೂತನ ಸಂಸದರ ಜೊತೆ ತಿರುಗಾಡ್ತಾ ಇದ್ದಾರೆ. ಹೀಗಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ಬಾಯಿಗೆ ಬಂದ ಹಾಗೆ ಭರತ್ ಶೆಟ್ಟಿ ಮಾತನಾಡ್ತಾ ಇದ್ದಾರೆ. ಹಸಿರು ಪೀಠ 50 ಕೋಟಿ ದಂಡ ಹಾಕಿದ್ದು ಗುರುಪುರ ಸೇತುವೆಯ ಬಳಿ ಅಕ್ರಮ ಮರಳುಗಾರಿಕೆ, ಮಾಜಿ ಸಂಸದರ ವಿರುದ್ಧ ಅಕ್ರಮ ಮರಳುಗಾರಿಕೆ ಆರೋಪಗಳು ಇರುವ ಬಗ್ಗೆ ಪ್ರಸ್ತಾಪಿಸಿದಂತಹ ಎಂಜಿ ಹೆಗ್ಡೆ ಶಾಸಕ ಭರತ್ ಶೆಟ್ಟಿಯ ಈ ಹೇಳಿಕೆಗೆ ಗೃಹ ಇಲಾಖೆ ಅವರನ್ನ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಭರತ್ ಶೆಟ್ಟಿ 50 ಕೋಟಿ ರೂಪಾಯಿ ಹಸಿರು ಪೀಠದಿಂದ ದಂಡ ಆಗಿದೆ. ಅದು ಹೊಯ್ಗೆ ತೆಗಿಲಿಕ್ಕೆ ಒಬ್ಬ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಹಸಿರು ಪೀಠಕ್ಕೆ ಹೋದ ಕೇಸ್. ಇದರ ಕಾಂಟ್ರಾಕ್ಟ್ ಯಾರಾಗಿದ್ರು ಅಂತ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು ಮುಂದಿನ ಪ್ರೆಸ್ ಮೀಟಲ್ಲಿ. ಮಿನಿ ಪಾಕಿಸ್ತಾನ ಅಂದ್ರೆ ಏನರ್ಥ? ಸವರ್ನಿಟಿ ಆಫ್ ದ ಕಂಟ್ರಿ ಅನ್ನು ಅವರು ಕ್ವಶನ್ ಮಾಡಿದಾಗ ಒಬ್ಬ ಶಾಸಕ. ಭಾರತದ ಸಮಗ್ರತೆಯ ಬಗ್ಗೆ ಒಬ್ಬ ಶಾಸಕನಿಗೆ ಸಂಶಯ ಇದೆ. ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದ್ರೆ ಅದಕ್ಕೆ ಕಾರಣ ಯಾರು? ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಕಾರಣರಾಗ್ತಾರೆ. ಈ ದೇಶದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಇಂಟೆಲಿಜೆನ್ಸ್, ರಕ್ಷಣಾ ಖಾತೆ, ಸೈನಿಕರು ಜೊತೆಗೆ ಗೃಹ ಖಾತೆಗೆ ಅವರು ಮಾಡಿದ ಅವಮಾನ. ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ಅಪಮಾನದ ಹೇಳಿಕೆ. ಸಚ್ ಪಾಕಿಸ್ತಾನ, ಅದು ಪಾಕಿಸ್ತಾನ, ಇಲ್ಲಿ ಪಾಕಿಸ್ತಾನ ಹೇಳುವ ದ ರಿಪೀಟೆಡ್ ಸ್ಟೇಟ್ಮೆಂಟ್ ಆಫ್ ದ ಸಂಘ ಪರಿವಾರ್ ಈಸ್ ಅನ್ ಇನ್ಸಲ್ಟ್ ಟು ದಿ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ. ಇಲ್ಲ, ಇದೆಲ್ಲವೂ ಒಂದು ಬಾಲಿಶ ಹೇಳಿಕೆ ಅಂತ ಆದರೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ, ದಯವಿಟ್ಟು ನೀವು ಭಾರತೀಯರ ಕ್ಷಮೆ ಕೇಳಬೇಕು. ಇದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ, ನಿಮ್ಮ ಮೇಲೆ ದೂರು ದಾಖಲಿಸ್ತೇವೆ. ಇಟ್ ಇಸ್ ಆಸ್ ಎ ಲಾ ಸ್ಟೂಡೆಂಟ್ ಇಟ್ ಇಸ್ ಇಂಪ್ರಾಕ್ಟಿಕಲ್. I know that it won't come under any section. But ಇದನ್ನ ಈ ಭಾವನಾತ್ಮಕ ಪ್ರಚೋದನೆಯನ್ನ ಯಾಕೆ ಮಾಡ್ತೀರಿ ನೀವು?